ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಅಧ್ಯಾಯ 9 ಶ್ಲೋಕ 259 260. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿ ಚೇನ ನವಲಕ್ಷಣ ಕ್ರಿಯತೆ ಭಗವತಿ ಅಗ್ಧ ತನ್ಮನ್ಯೇ ಅದಿತಂ ಉತ್ತಮಂ. ಅನುವಾದ by His divine grace ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಈ ಪ್ರಕ್ರಿಯೆಯಲ್ಲಿ ಶ್ರವಣ, ಕೀರ್ತನ ಮತ್ತು ಪವಿತ್ರ ನಾಮಸ್ಮರಣೆ ರೂಪ, ಲೀಲೆ, ಗುಣಗಳು ಮತ್ತು ದೇವರ ಪರಿವಾರ, ಕಾಲ, ಸ್ಥಳ ಮತ್ತು ಅನುಕೂಲಕ್ಕೆ ತಕ್ಕ ಭಕ್ತಿ ಸೇವೆಯನ್ನು ಕೃಷ್ಣನಿಗೆ ಸಲ್ಲಿಸುವುದು, ವಿಗ್ರಹಗಳ ಪೂಜೆ, ಪ್ರಾರ್ಥನೆ ಸಲ್ಲಿಸುವುದು, ನಿರಂತರ ಕೃಷ್ಣನ ದಾಸನೆಂದು ತಿಳಿಯುವುದು, ಅವನೊಂದಿಗೆ ಸ್ನೇಹವನ್ನು ಮಾಡುವುದು ಮತ್ತು ಸರ್ವಸ್ವವನ್ನು ಅವನಿಗೆ ಸಮರ್ಪಿಸುವುದು ಒಳಗೊಂಡಿದೆ. ಈ ನವೋದ ಭಕ್ತಿ ಸೇವೆಯನ್ನು ಪ್ರತ್ಯಕ್ಷವಾಗಿ ಕೃಷ್ಣನಿಗೆ ಅರ್ಪಿಸಿದಾಗ ಅದೇ ಜೀವನದ ಪರಮೋಚ್ಚ ಗುರಿಯನ್ನು ಸಾಧಿಸುವ ಅಂಶವಾಗುತ್ತದೆ. ಇದೇ ಅಪೌರುಷೇಯ ಧರ್ಮಗ್ರಂಥಗಳ ಸಿದ್ಧಾಂತ. ಎಸ್, ಹರೇ ಕೃಷ್ಣ. ಓಕೆ, ಇವತ್ತು ಈ ನವವಿಧ ಭಕ್ತಿ 9. ಎಸ್, ಈಗ ಈ 9ರಲ್ಲಿ ಯಾವುದು ಅತಿ ಮುಖ್ಯ? ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಈ ನವವಿಧ ಭಕ್ತಿಯಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವನ, ಅರ್ಚನ, ದಾಸ್ಯ, ಸಾಖ್ಯ, ಆತ್ಮನಿವೇದನ. ಎಸ್, ಇದರಲ್ಲಿ ಯಾವುದು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಶ್ರವಣ. ಓಕೆ, ಎಲ್ಲರೂ ಹೇಳ್ತಾ ಇದ್ದೀವಿ ಶ್ರವಣ ಇಂಪಾರ್ಟೆಂಟ್. ಯಾಕೆ ಶ್ರವಣ ಸೇವೆ ಪ್ರಾರಂಭದ ಹಂತ ಶ್ರವಣವಾಗಿದೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೊಳೆ ಕೇಳಿಸ್ಕೊಳ್ಳೋದು ಮುಖ್ಯ ಆಗ್ತದೆ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಈಗ ಅಜ್ಜಿನವ್ರು ಹೇಳಿದ್ರಿ ಶ್ರವಣ. ಓಕೆ, ನಾವು ಇವತ್ತು ಶ್ರವಣದ ಬಗ್ಗೆ ಮಾತಾಡುವ. ಶ್ರವಣಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಎಂತ ಹೇಳಿದ್ದಾನೆ? ಮಯ್ಯಾಸಕ್ತ ಮನೋಪಾರ್ಥ, ಮಯ್ಯಾಸಕ್ತ ಮನಾಪಾರ್ಥ ಯೋಗಂ ಯುಂಜಂ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾ ಶಶಿ ತತ್ ಶೃಣು. ಶೃಣು ಅಂದ್ರೆ ಕೇಳು. ಕೇಳು. ಹಾಗಾಗಿ ಭಗವಂತನನ್ನು ನೋಡುವಂಥದ್ದು ಕಣ್ಣಿನಿಂದಲ್ಲ, ಕಿವಿಯಿಂದ. ಕಿವಿಯಿಂದ ನಾವು ಭಗವಂತನ ನೋಡುವಂಥದ್ದು. ಹಾಗಾಗಿ ಭಕ್ತಿಯಲ್ಲಿ ಯಾರು ಅಟೆಂಟಿವ್ ಆಗಿ ಕೇಳ್ತಾನೆ ಅವ ಅಡ್ವಾನ್ಸ್ ಆಗ್ತಾನೆ. ಕೇಳು. ಈಗ ನಾವು ಜಪ ಮಾಡ್ತೇವೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಪ ಮಾಡುವುದಂದ್ರೆ ನಾವು ಭಗವಂತನ ನಾಮವನ್ನು ಕೇಳುವಂಥದ್ದು. ನಾವು ಎಂತ ಹೇಳ್ತೇವೆ ಅದನ್ನು ನಾವು ಕೇಳುವಂಥದ್ದು. ಹಾಗಾಗಿ ನಿಮ್ದು ಶ್ರವಣ ಒಳ್ಳೇದಿದ್ರೆ ನೆಕ್ಸ್ಟ್ ಶ್ರವಣ ಕೀರ್ತನ. ಕೀರ್ತನ ಅಂದ್ರೆ ಈ ಕ್ಲಾಸ್ ಮಾಡುವಂಥದ್ದು ಕೀರ್ತನ. ಪರೀಕ್ಷಿತ್ ಮಹಾರಾಜ್ ಕೇಳಿದ್ರು, ಶುಕಮುನಿ ಹೇಳಿದ್ರು, ಅದು ಕೀರ್ತನ. ನೆಕ್ಸ್ಟ್ ಬರುವಂಥದ್ದು ಸ್ಮರಣ. ಶ್ರವಣ ಒಳ್ಳೇದಾದ್ರೆ ಕೀರ್ತನ ಒಳ್ಳೇದಾಗ್ತದೆ. ಕೀರ್ತನ ಕೂಡ ಒಳ್ಳೇದಾದ್ರೆ ಮತ್ತೆ ನಮಗೆ ಅದು ಸ್ಮರಣೆ ಬರ್ತದೆ. ಈಗ ಶ್ರವಣ, ಕೀರ್ತನ, ಸ್ಮರಣ 3 ಕೂಡ ಆದ್ರೆ ನೆಕ್ಸ್ಟ್ ನಾವು ಭಗವಂತನ ಪಾದ ಸೇವೆ ಮಾಡ್ಲಿಕ್ಕೆ ಹೋಗ್ತೇವೆ. ಭಗವಂತನ ಪಾದ ಸೇವೆ ಮಾಡಿ ಮತ್ತೆ ನಾವು ಭಗವಂತನಿಗೆ
ಅರ್ಚನ, ಪೂಜೆ ಮಾಡ್ಲಿಕ್ಕೆ ಹೋಗ್ತೇವೆ. ಅರ್ಚನ ಆದ್ಮೇಲೆ ಮತ್ತೆ ವಂದನ, ನಾವು ಬ್ಯೂಟಿಫುಲ್ ಪ್ರೇಯರ್ಸ್ ಮಾಡ್ತೇವೆ. ಅದು ಆದ ಮೇಲೆ ನೆಕ್ಸ್ಟ್ಗೆ ನಾವು ದಾಸ್ಯ, ದಾಸ್ಯ ಅಂದ್ರೆ ಸೇವಕ, ಆ ಭಾವಕ್ಕೆ ಬರ್ತೇವೆ. ಇದು ಆದ ಮೇಲೆ, ಇಷ್ಟೆಲ್ಲ ಅಡ್ವಾನ್ಸ್ ಆದ್ಮೇಲೆ ಮತ್ತೆ ನಾವು ಇನ್ನು ಫರ್ದರ್ ಅಡ್ವಾನ್ಸ್ಮೆಂಟ್ ಎಂತ, ಸಾಕ್ಯ. ಸಾಕ್ಯ ಅಂದ್ರೆ ಸ್ವಲ್ಪ ಹೈಯರ್, ದಾಸ್ಯಗಿಂತ ಹೈಯರ್. ಆ ಪ್ಲಾಟ್ಫಾರ್ಮ್ ಅಂದ್ರೆ ರಾಘವಾನುಗ ಭಕ್ತಿ. ಮತ್ತೆ ಆತ್ಮನಿವೇದನ ಅಂದ್ರೆ ಎಲ್ಲವನ್ನು ಸಮರ್ಪಣೆ ಮಾಡೋದು, ರಾಜರಾಣಿ. ಇದಕ್ಕೆ 6th ಅಷ್ಟಕಂದು ಶ್ಲೋಕ. ಆಶ್ಲೀಷ್ಯವಾ ಪಾದರತಂ ಪಿನಷ್ಟು ಮಾಂ ಅದರ್ಶನ ಮರ್ಮಹತಂ ಕರೋತು ವಾ ಯಥಾ ತಥಾ ವಾ ವಿದಧಾತೋ ಲಂಪಟೋ ಮತ್ ಪ್ರಾಣಾನಾಥಸ್ತು ಸಾಹೇವನಾ ಪರ. ಈ ಶ್ಲೋಕದ ಅರ್ಥ ಎಂತಂದ್ರೆ, ರಾಧಾರಾಣಿ ಹೇಳುವಂಥದ್ದು, ಕೃಷ್ಣ ನಾನು ನಿನ್ನ ಆಸ್ತಿ, ನಿನಗೆ ನನ್ನನ್ನು ಎಂತ ಬೇಕಿದ್ರು ಮಾಡ್ಬೋದು, ನನ್ನನ್ನು ತೊಳಿಬಹುದು, ನನಗೆ ಹೊಡಿಬಹುದು, ಎಂತ ಬೇಕಿದ್ರು ಮಾಡ್ಬೋದು, ನಿನ್ಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಬೋದು, ಯಾಕಂದ್ರೆ ಇದು ನಿನ್ನ ಆಸ್ತಿ. ಹಾಗೆ ನಾನು ನಿನ್ನ ಆಸ್ತಿ, ಇದು ಟಾಪ್ ಮೋಸ್ಟ್. ಆತ್ಮ ನಿವೇದನ, ಎಲ್ಲವನ್ನು ಭಗವಂತನಿಗೆ ಸಮರ್ಪಿತ ಮಾಡುವಂಥದ್ದು. ಚೈತನ್ಯ ಹೇಳ್ತಾರೆ, ರಮ್ಯಾತ್ ಕಾಚಿತ್ ಉಪಾಸನ ವ್ರಜವದು ಅಂದ್ರೆ ಸರ್ವ ಸಮರ್ಪಿತ ಭಾವ. ಗೋಪೀಸ್ ಅಂದ್ರೆ ಅದರಲ್ಲಿ ಗೋಪೀಸಲ್ಲಿ ಟಾಪ್ ಮೋಸ್ಟ್ ಗೋಪೀಸ್ ರಾಧಾರಾಣಿ. ಸರ್ವ ಸಮರ್ಪಿತ, ಎಲ್ಲವನ್ನೂ ಸಮರ್ಪಣೆ ಮಾಡಿದ್ರು ಯಾರಿಗೆ? ಕೃಷ್ಣನಿಗೆ. ಇದು ಹೈಯೆಸ್ಟ್. ಇದನ್ನು ನಾವು ಇಮಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಕೂಡ ಎಲ್ಲವನ್ನು ಸಮರ್ಪಣೆ ಮಾಡ್ತೇನೆ. ನಾವು ಎಂತ ಮಾಡ್ತೇವೆ? ಎಂತ ಸಾಧ್ಯ ನಮ್ಗೆ ಎಲ್ಲವನ್ನು ಸಮರ್ಪಣೆ ಮಾಡ್ಲಿಕ್ಕೆ? ಬೆಳಗಿನ ಕ್ಲಾಸಲ್ಲಿ ಪ್ರಪೋಸ್ ಹೇಳುವಂಥದ್ದು ಎಂತ, ಯು ಕ್ಯಾನಾಟ್ ಇಮಿಟೇಟ್ ರೂಪ ಗೋಸ್ವಾಮಿ, ಕ್ಯಾನಾಟ್ ಇಮಿಟೇಟ್ ರೂಪ ಗೋಸ್ವಾಮಿ. ನಾನಾ ಶಾಸ್ತ್ರ ಅಂದ್ರೆ ವಿಚಾರಣೆಗೋ ಸದ್ಧರ್ಮ ಸಂಸ್ಥಾಪಕವು ಲೋಕಾನ ಹಿತಕಾರಿನವು. ಈಗ ರೂಪ ಗೋಸ್ವಾಮಿ ಅಂತಂದ್ರೆ ಲೋಕವನ್ನು ಲೋಕದ ಜನರನ್ನು ಅವರ ಹಿತಕ್ಕೋಸ್ಕರ ಮಾಡುವಂಥದ್ದು. ಹಾಗಾಗಿ ನಾವು ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ನಾವೀಗ ಮಾಡಿದರೆ ಆ ಸರ್ಕಲ್ ಮತ್ತೆ ಸಮಯ ಸರ್ಕಲ್ ಎಂತ ನಮ್ಮವರ ಹಿತಕ್ಕೋಸ್ಕರ ನಾವು ಮಾಡ್ತೇವೆ. ನಮ್ಗೆ ಆ ಒಳಗಿಂದ ಡಿಸೈರ್ ಕೂಡ ಬರಲಿಲ್ಲ. ಅಂದ್ರೆ ಸರ್ವೋ ಜನ ಸುಖಿನೋ ಭವಂತು ಕೇಳ್ತೇವೆ, ಆದ್ರೆ ನಾವು ಫಸ್ಟಿಗೆ ನೋಡುವಂಥದ್ದು ನಾನು ನನ್ನದು. ಆದ್ರೆ ಇದನ್ನು ಇಮಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದು? ಆತ್ಮ ನಿವೇದನ. ನಾನು ಕೂಡ ಆತ್ಮ ನಿವೇದನ. ಎಂತ ಆತ್ಮ ನಿವೇದನ? ಆತ್ಮ ನಿವೇದನ ಅಂದ್ರೆ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್. ಹಾಗಾಗಿ ಈ ಶ್ರವಣದಿಂದ ಅದು ಬರ್ಲಿಕ್ಕೆ ಆಗ್ತದೆ. ಆತ್ಮ ನಿವೇದನ ಗ್ರಾಜುವಲಿ, ಹಂತವಾಗಿ. ಒಮ್ಮೆಲೆ ಈಗ ಒಂದು ಮಗುವನ್ನು ನೀವು ಸ್ಕೂಲಿಗೆ ಹಾಕ್ತೀರಿ, ನರ್ಸರಿಗೆ, ಬೇಬಿ ಸಿಟಿಗೆ. ನರ್ಸರಿ ಆಗಿ ಆದಮೇಲೆ ನೆಕ್ಸ್ಟ್ಗೆ LKG UKG, ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್, ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಮತ್ತೆ ಥರ್ಡ್ ಸ್ಟ್ಯಾಂಡರ್ಡ್, 4th 5th 6th 7th 8th 9th 10th ಸ್ಟ್ಯಾಂಡರ್ಡ್. 10th ಆದ್ಮೇಲೆ PUC ಆದ್ಮೇಲೆ ಗ್ರಾಜುಯೇಷನ್ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್. ಈಗ ಇಮಿಟೇಷನ್ ಅಂದ್ರೆ ನಾವೀಗ ಬೇಬಿ ಸಿಟ್ಟಿಂಗ್ ಅಲ್ಲಿ ಇದ್ದೇವೆ. ನಾವು ಈಗ ನಾನು
ಪೋಸ್ಟ್ ಗ್ರಾಜುಯೇಟ್. ಎಂತ ಪೋಸ್ಟ್ ಗ್ರಾಜುಯೇಟ್? ನಾವು ಬೇಬಿ ಸಿಟ್ಟಿಂಗ್ ಕ್ಲಾಸ್ ಅಲ್ಲಿ ಇದ್ದೇವೆ. ಪೋಸ್ಟ್ ಗ್ರಾಜುಯೇಟ್ ರಾಧಾರಾಣಿ, ಶಿ ಇಸ್ ಪೋಸ್ಟ್ ಗ್ರಾಜುಯೇಟ್ ಇನ್ ಡಿವೋಷನಲ್ ಸರ್ವಿಸ್. ಹಾಗೆ ಇದನ್ನು ಇಮಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಶ್ರವಣ ಕೀರ್ತನ ಸ್ಮರಣ ಪ್ರೊಸೆಸ್ ಇಂದ ಯು ಕ್ಯಾನ್ ಅಚೀವ್ ಆತ್ಮನಿವೇದನ, ಕನ್ಕ್ಲೂಷನ್ ಆತ್ಮನಿವೇದನ. ಈಗ ಮಾಯಾಪುರಲ್ಲಿ ನಾವು ಪರಿಕ್ರಮ ಹೋಗ್ತೇವೆ. ಪರಿಕ್ರಮ ಹೋಗುವಾಗ ಎಂಡಿಗೆ ಬರುವಂತದ್ದು ಎಲ್ಲಿಗೆ? ಮಾಯಾಪುರಿಗೆ. ದಟ್ ಇಸ್ ಆತ್ಮನಿವೇದನ. ಅಂತರ್ದ್ವೀಪ್ ಫಸ್ಟಿಗೆ ಸೀಮಂತ ದ್ವೀಪ್ ಶ್ರವಣ, ನೆಕ್ಸ್ಟ್ಗೆ ಗೋದ್ರುಮ ದ್ವೀಪ್ ಕೀರ್ತನಂ, ನೆಕ್ಸ್ಟ್ಗೆ ಮಧ್ಯದ್ವೀಪ್ ಸ್ಮರಣಂ, ನೆಕ್ಸ್ಟ್ಗೆ ಕೋಲಾದ್ವೀಪ್ ಪಾದಸೇವನಂ, ನೆಕ್ಸ್ಟ್ಗೆ ಋತುದ್ವೀಪ್ ಅರ್ಚನಂ, ನೆಕ್ಸ್ಟ್ಗೆ ಜಾನುದ್ವೀಪ್ ವಂದನಂ, ನೆಕ್ಸ್ಟ್ಗೆ ಮೊದದ್ರೂಮ ದ್ವೀಪ್ ಮೊದದ್ರೂಮ ದ್ವೀಪ್ ದಾಸ್ಯಂ, ನೆಕ್ಸ್ಟ್ಗೆ ರುದ್ರದ್ವೀಪ್ ಸಾಕ್ಯಂ, ಲಾಸ್ಟ್ಗೆ ಬರುವಂತದ್ದು ಎಂಡಿಂಗ್ಗೆ ಬರುವಂತದ್ದು ಅಂತರ್ದ್ವೀಪ್ ಮಾಯಾಪುರಿಗೆ ಬರುವಂತ. ದಟ್ ಇಸ್ ಆತ್ಮನಿವೇದನ. ಇದು ಪರಿಕ್ರಮ ಅಂದ್ರೆ ಈ ರೀತಿ ಒಂದೊಂದು ದಿವಸ ಒಂದೊಂದು ಕಡೆಯಲ್ಲಿ ಇರುವಂತದ್ದು. ತುಂಬಾ ಚಂದ ಇರ್ತದೆ. ತುಂಬಾ ಅಂದ್ರೆ ಈಗ ನಿತ್ಯಾನಂದ ಪ್ರಭು ಜೀವ ಗೋಸ್ವಾಮಿಯನ್ನು ಕೊಂಡೋದದು ಫಸ್ಟಿಗೆ ಪರಿಕ್ರಮ. ಮತ್ತೆ ಭಕ್ತಿವಿನೋದ್ ಠಾಕೂರ್ ಕೂಡ ಎಂತ ಹೇಳುವಂಥದ್ದು ಅದನ್ನು ಇನ್ವೈಟ್ ಮಾಡಿದ್ದಾರೆ. ಮತ್ತೆ ಶ್ರೀಲ ಭಕ್ತಿವಿನೋದ್ ಸರಸ್ವತಿ ಠಾಕೂರ್ ಸ್ಟಾರ್ಟ್ ಮಾಡಿದ್ರು ಪ್ರಭುಪಾದ ಗುರು 1919. ಈಗ ಲಾಸ್ಟ್ 2019ಗೆ 100 years ಏನ 2020 ಓಕೆ ಸಮ್ವೇರ್ 100 ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ ಅವರು ಸ್ಟಾರ್ಟ್ ಮಾಡಿ ಪರಿಕ್ರಮ ಸ್ಟಾರ್ಟ್ ಮಾಡಿ. 3 years ಬ್ಯಾಕ್ ಏನೋ 2019ಗೆ ಆಗಿದೆ ಏನೋ ಓಕೆ ಮೋಸ್ಟ್ಲಿ. ಹಾಗೆ ಮತ್ತೆ ಪ್ರಭುಪಾದ್ ಹೇಳಿದ್ರು. ಮತ್ತೆ ನಮ್ದು ಗುರು ಮಹಾರಾಜ್ ಈ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ ಅವರು ಸ್ಟಾರ್ಟ್ ಮಾಡಿದ್ರು. ಈಗ ವಿ ಹ್ಯಾವ್ ಕಂಪ್ಲೀಟೆಡ್ 33 years. ಪ್ರಭು ಪರಿಕ್ರಮ ಗುರು ಮಹಾರಾಜ್ ಸ್ಟಾರ್ಟೆಡ್ 1990 ರೈಟ್? No, but we got this thing last year. We got 33 years parikrama. We got bag and all. So yeah. ಹಾಗೆ ಗುರು ಮಹಾರಾಜ್ ಸ್ಟಾರ್ಟ್ ಮಾಡಿ 1990, ಆಲ್ಮೋಸ್ಟ್ 33 years. ಮೊನ್ನೆ ನಮಗೆ ಬ್ಯಾಗ್ ಸಿಕ್ಕಿದೆ. 33 years ಪ್ರಭುಪಾದ್ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಮತ್ತೆ ಅದನ್ನು ಫುಲ್ ಫ್ಲೆಜ್ ಅಲ್ಲಿ ಗುರು ಮಹಾರಾಜ್ ಸ್ಟಾರ್ಟ್ ಮಾಡಿ. ಹಾಗೆ ಈಗ ಒಂದೊಂದು ಐಲ್ಯಾಂಡ್ ಒಂದೊಂದಕ್ಕೆ ಹೆಸರುಂಟು. ಶ್ರವಣ ಹಿಡ್ಕೊಂಡು ಲಾಸ್ಟ್ಗೆ ಆತ್ಮನಿವೇದ ಅಂತ ನನಗೆ. ಹಾಗಾಗಿ ಶ್ರವಣ ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಾನು ಮೊನ್ನೆ ಹೇಳಿದ್ದೇನೆ, ಯಾವಾಗ ಭದ್ರ ಪೂರ್ಣಿಮಾ ದಿವಸ ರಾಧಾಷ್ಟಮಿ ದಿವಸ ಪರೀಕ್ಷಿತ್ ಮಹಾರಾಜಿಗೆ ಶುಕಮುನಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಭದ್ರ ಪೂರ್ಣಿಮಾ ದಿವಸ ಎಂಡ್ ಆದ 7th day, 7 ದಿವಸ ಹೇಳಿದ್ರು. ರಾಧಾಷ್ಟಮಿ ದಿವಸ ಸ್ಟಾರ್ಟ್ ಆದದ್ದು, ಇದಕ್ಕೆ ಎಂಡ್ ಆದದ್ದು ಭದ್ರ ಪೂರ್ಣಿಮಾ ದಿವಸ. ಸೊ ಭದ್ರದ ಪೂರ್ಣಿಮಾ ದಿವಸ 7th day ಫಿನಿಶ್ ಆಗ್ತದೆ. ಈ ವಾಸ್ ಟೋಟಲಿ ಯಾರು? ಪರೀಕ್ಷಿತ್ ಮಹಾರಾಜ್ totally satisfied. Atmarama totally satisfied. He was totally absorbed. ಕೃಷ್ಣನ ಆ ಪಾದದಲ್ಲಿ ಟೋಟಲ್ ಆಗಿ ಅಬ್ಸರ್ವ್ ಆಗಿದೆ ಪರೀಕ್ಷಿತ್ ಮಹಾರಾಜ್. ಈ ಸ್ಟೇಜಿಗೆ ನಾವು ಬರಬೇಕು. ಜಸ್ಟ್ ಬೈ ಹಿಯರಿಂಗ್ ವಾಟ್ ಶುಕಮುನಿ ಸೆಡ್. ಶುಕಮುನಿ ಹೇಳಿದನ್ನು ಜಸ್ಟ್ ಕೇಳಿ 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 ನೋಡಿ. ಹಾವು ತಕ್ಷಕ ಹಾವು ಎಸ್ ಬರ್ಲಿ, ಹಿ ವಾಸ್ ರೆಡಿ. ಟಚ್ ಮಾಡುವಾಗಲೇ ಹೋಗಿ ಆಯ್ತಂತೆ. ಹಿ ವೆಂಟ್ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್. ಇದು ಶ್ರವಣದಿಂದ. ಹಾಗಾಗಿ ಕೇಳುವಂಥದ್ದು ತುಂಬಾ ಮುಖ್ಯ.
ಅತಿ ಮುಖ್ಯ ಭಕ್ತಿಯಲ್ಲಿ, ತುಂಬಾ ಮುಖ್ಯ. ಯಾವಾಗಲೂ ಎಸ್ ಭಗವಂತನ ಬಗ್ಗೆ ಹೇಳುವಾಗ ನಮ್ಮ ಕಿವಿಯೆಲ್ಲ ತುಂಬಾ ಅಲರ್ಟ್ ಇರಬೇಕು. ಹೇಗೆ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ಮೆಟೀರಿಯಲ್ ವರ್ಲ್ಡ್ ಅಂಡ್ ಸ್ಪಿರಿಚುವಲ್ ವರ್ಲ್ಡ್ ಇಷ್ಟೇ ಡಿಸ್ಟೆನ್ಸ್. ವಾಟ್ ಯು ಸೇ ಯು ಹ್ಯಾವ್ ಟು ಹಿಯರ್. ಜಸ್ಟ್ ಬೈ ಹಿಯರಿಂಗ್ ಯು ವಿಲ್ ಗೋ ಬ್ಯಾಕ್ ಹೋಮ್ ಬ್ಯಾಕ್ ಟು ಗಾಡ್. ಇದೆ ಡಿಸ್ಟೆನ್ಸ್ ಇಷ್ಟೇ. This is material world, this is spiritual world. If you are properly hearing what you chant, ನಮ್ದು ಇದು ಕೇಳುವಂತ ಸರಿ ಇದ್ರೆ ನಾವು ವೈಕುಂಠಕ್ಕೆ ಹೋಗ್ತೇವೆ. ಇದು ಡಿಸ್ಟೆನ್ಸ್ ಇಷ್ಟೇ. ಹಾಗಾಗಿ ಕೇಳುವುದು ತುಂಬಾ ಮುಖ್ಯ. ಕೇಳುವುದು ತುಂಬಾ ಮುಖ್ಯ. ಶ್ರವಣ. ರೂಪ ಗೋಸ್ವಾಮಿ ಪ್ರಭುಪಾದ ಹೇಳುವಂತದ್ದು, ನನಗೆ ಈ 2 ಕಿವಿ ಸಾಲದು. ನನಗೆ ಈ 1 ನಾಲಿಗೆ ಸಾಲದು ಭಗವಂತನ. ಅಂದ್ರೆ he got so much taste in chanting. ಭಗವಂತನ ಬಗ್ಗೆ ಈಗ ನೋಡಿ, ಮೆಟೀರಿಯಲ್ ಭೌತಿಕ ವಿಷಯ ಇದನ್ನು ಕೂಡ ನಾವು ಕೇಳ್ತೇವೆ, ಆದ್ರೆ ಅದರಿಂದ ನಮ್ಗೆ ಲಾಭ ಇಲ್ಲ, ನಷ್ಟ. ಆದ್ರೆ ಭಗವಂತನ ಬಗ್ಗೆ ಕೇಳುವುದರಿಂದ ನಿಮ್ಗೆ ಲಾಭವೇ ಲಾಭ. ನೀವೀಗ ಭೌತಿಕ ಲೋಕದಲ್ಲಿ ಇದ್ದೀರಿ, ಆದರೆ ಜಸ್ಟ್ ಕೇಳುವುದರಿಂದ ನೀವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬಹುದು. ಹೀಗೆ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಇದು ಹಂಸ ವಾಹನದಿಂದ ಶಿವ ಬರುವಂತದ್ದು. ಎಲ್ಲಿಗೆ? ಈ ಪ್ಲೇಸ್ ಗೋಧ್ರೂಮ ದ್ವೀಪಲ್ಲಿ ಉಂಟು. ಎಸ್, ಗೋಧ್ರೂಮ ದ್ವೀಪ. ಹೇಗೆಂದ್ರೆ ಗೋಧ್ರೂಮ ದ್ವೀಪದ ಎಂಡಿಗೆ ನೈಮಿಷಾರಣ್ಯ ಅಂತ ಉಂಟು. ನೈಮಿಷಾರಣ್ಯದಲ್ಲಿ ಸುತ ಗೋಸ್ವಾಮಿ ಶೌನಕಾದಿ ಋಷಿಗಳಿಗೆ 2ನೇ ಸಲ ಭಾಗವತಮ ಹೇಳುವಂಥದ್ದು. ಹಾಗೆ ಈ ಗೋಧ್ರೂಮ ದ್ವೀಪಲ್ಲಿ ಕೂಡ ನೈಮಿಷಾರಣ್ಯ ಉಂಟು. ಆ ನೈಮಿಷಾರಣ್ಯ ಹೇಳ್ತಾರೆ ಇಟ್ ಈಸ್ ಇನ್ ಬಿಟ್ವೀನ್ ಐದರ್ ಗೋಧ್ರೂಮ ದ್ವೀಪ ಆರ್ ಮಧ್ಯಮ ದ್ವೀಪ. ಅಂದ್ರೆ ಕೆಲವು ಸಲ ಅದು ಮಧ್ಯಮ ದ್ವೀಪ ಅಂತ ಹೇಳ್ತಾರೆ, ಎಕ್ಸಾಕ್ಟ್ ಬಾರ್ಡರ್ ಅಲ್ಲಿ ಉಂಟು. ಹಾಗೆ ಅಲ್ಲಿ ನೈಮಿಷಾರಣ್ಯದಲ್ಲಿ ಭಾಗವತಂ ರಿಸೈಟೇಷನ್ ಆಗ್ತದೆ. ಸೊ ಶಿವ ಬರುವಂಥದ್ದು ಕೈಲಾಸದಿಂದ. ಶಿವನ ವಾಹನ ನಂದಿ, ಆದ್ರೆ ತುಂಬಾ ಸ್ಲೋ. ಸೊ ಶಿವ ಎಂತ ಮಾಡುವಂಥದ್ದು, ಬ್ರಹ್ಮನ ವಾಹನ ಹಂಸವನ್ನು ಹೈಯರ್ ಮಾಡುವಂಥದ್ದು ಫಾಸ್ಟ್ ಬರ್ಲಿಕ್ಕೆ. ನೀವು ಅಲ್ಲಿ ನೋಡ್ಬೋದು ಎಂತಂದ್ರೆ ಶಿವ ಈ ಹಂಸದಲ್ಲಿ ಕೂತದ್ದು ಉಂಟು, ಡಿಟೀಸ್ ಉಂಟು. ಈಗ ನಿಮ್ಮಲ್ಲಿ ಪ್ರಶ್ನೆ, ಶಿವ ಯಾಕೆ ಅವನ ನಂದಿ ಬಿಟ್ಟು ಹಂಸವಾಹನದಲ್ಲಿ ಬರ್ತಾ ಇದ್ದಾನೆ? ಎಸ್, ಹರೇ ಕೃಷ್ಣ. ಭಾಗವತವನ್ನು ಕೇಳುವುದಕ್ಕೆ. ಎಸ್, ಓಕೆ. ಬೇರೆಯವರೇ ಹರೇ ಕೃಷ್ಣ. ಬೇರೆ ಯಾರಾದ್ರು ಹೇಳ್ಬೋದಾ? ಎಸ್, ಯಾಕೆ ಶಿವ ಈ ಬ್ರಹ್ಮನ ವಾಹನದಿಂದ ಬರ್ತಾನೆ ಅಲ್ಲಿಗೆ, ಆ ಪ್ಲೇಸಿಗೆ? ಭಗವಂತನಿಗೆ ದ್ವೀಪ, ಅದು ನೀರು ಉಂಟಲ್ಲಿ ದ್ವೀಪ. ನಂದಿ ಸ್ಲೋ. ರೀಸನ್ ಯಾಕೆ?
ಭಗವಂತನಿಗೆ ರೆಸ್ಪೆಕ್ಟ್ ಬೇಗ ಕೇಳ್ಬೇಕು ಭಾಗವತನ ಕೇಳುವ ಇಚ್ಛೆ ಎಸ್, ವೆರಿ ಗುಡ್. ಕೇಳಲಿಕ್ಕೋಸ್ಕರ ಭಗವಂತನ ಬಗ್ಗೆ ಇಮಿಡಿಯೇಟ್ ಕೇಳ್ಬೇಕು. ಸ್ಟಾರ್ಟ್ ಆಗಿದೆ, ಕೇಳ್ಬೇಕು. ಎಷ್ಟು ಜನ ಈ ರೀತಿ ನಿಮ್ಗೆ ಕ್ಲಾಸ್ ಆಗುವ ಈ ರೀತಿ ಬರ್ತದೆ ಇಚ್ಛೆ ಕೇಳ್ಬೇಕಂತ? ಎಸ್. ಎಷ್ಟು ಜನರಿಗೆ ಈ ರೀತಿಯ ಶಿವನಾಗಿ ಇಚ್ಛೆ ಬಂದಿದೆ? ಹರೇ ಕೃಷ್ಣ. ನಮ್ಗೆ ಬರುತ್ತೆ, ನಮ್ಗೆ ಬರುತ್ತೆ. ಸ್ವಲ್ಪ ಬಂದಿದೆ ಬಂದಿದೆ ಪ್ರಭುಜಿ. ಕ್ಲಾಸ್ ತಪ್ಪಿಸೋ ಇಷ್ಟ ಆಗಲ್ಲ. ನೀವು ಒಂದ್ ದಿವಸ ಬರ್ಲಿಲ್ಲ ಅಂದ್ರೆ ನಮ್ಗೆ ಆಗೋದೇ ಇಲ್ಲ ಪ್ರಭುಜಿ. ಓಕೆ, ಎಸ್. ಓಕೆ, ಹಾಗೆ ಈಗ ನೋಡಿ ಎಂತಂದ್ರೆ ನಾಳೆಯಿಂದ ನಾನು ಮೋಸ್ಟ್ಲಿ ಇಲ್ಲ, ನಾಳೆಯಿಂದ ಯಾಕೆಂದ್ರೆ ಗುರು ಮಹಾರಾಜ್ ನಾಡಿದ್ದು ಬರ್ತಾ ಇದ್ದಾರೆ. ಹಾಗಾಗಿ ಈಗ ಕೂಡ ಬೆಳಿಗ್ಗೆ ತುಂಬಾ ಕೆಲಸ ಆಯ್ತು. ಮೋಸ್ಟ್ಲಿ ನಾಳೆದು ಕ್ಲಾಸ್ ಕೂಡ 7 to 8, ಯಾಕೆಂದ್ರೆ 8ಗೆ ನನಗೆ ಹೋಗ್ಲಿಕ್ಕೆ ಉಂಟು. ಮೋಸ್ಟ್ಲಿ 7 to 8 ಮಾಡ್ತೇನೆ ನಾಳೆ. ನಾನು ಲಿಂಕ್ ಕಳಿಸ್ತೇನೆ ಎಲ್ಲರಿಗೂ. ಓಕೆ. ಮತ್ತೆ ನಾಡಿದಿಂದ ಬೆಳಿಗ್ಗೆ ಕ್ಲಾಸ್ ಇಲ್ಲ, ಬೆಳಿಗ್ಗೆ ಕೂಡ ಸಂಜೆ ಕೂಡ, ನಾಳೆ ಸಂಜೆ ಕೂಡ ಇಲ್ಲ ಕ್ಲಾಸ್. ಯಾಕೆಂದ್ರೆ ತುಂಬಾ ಕೆಲಸ ಉಂಟು. ಗುರು ಮಹಾರಾಜ್ ಗುರುವಾರ ಬರ್ತಾ ಇದ್ದಾರೆ, ನಾಳೆ ನಾಡಿದ್ದು. ಹಾಗೆ ತುಂಬಾ ಇವತ್ತು ಕೂಡ ತುಂಬಾ ಕೆಲಸ ಇದೆ. ಓಕೆ, ಹಾಗೆ ಎಂತಂದ್ರೆ ಶಿವ ಯಾಕೆ ಓಡಿ ಬರುವುದಂದ್ರೆ he wants to hear about ಕೃಷ್ಣ. ಕೃಷ್ಣನ ಬಗ್ಗೆ ಕೇಳಲಿಕ್ಕೆ. ಯಾಕೆಂದ್ರೆ ಕೃಷ್ಣನ ಬಗ್ಗೆ ಕೇಳುವಂಥದ್ದು ಇದು ಮೆಟೀರಿಯಲ್ ವೈಬ್ರೇಷನ್ ಅಲ್ಲ, ಇದು ಟೋಟಲಿ ಸ್ಪಿರಿಚುವಲ್ ವೈಬ್ರೇಷನ್, ಟ್ರಾನ್ಸೆಂಡೆಂಟಲ್ ವೈಬ್ರೇಷನ್. ಈಗ ನಿಮ್ಗೆ ಗೊತ್ತಿಲ್ಲದ ಹಾಗೆ ನೀವೀಗ ಹೆಚ್ಚಿನವರು ಚೈತನ್ಯ ಚರಿತಂ ಮತ್ತೆ ಭಾಗವತಂಗೆ ಅಡಿಕ್ಟ್ ಆಗಿದ್ದೀರಿ. ಅದು ಇಲ್ಲದೆ ಇರ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಇದು ಮಾಮೂಲಿ ಅಲ್ಲ. ಈಗ ನೀವು ಅಡಿಕ್ಟ್ ಆಗಿದ್ದೀರಿ, ನೆಕ್ಸ್ಟ್ ಲೈಫ್ ಅಲ್ಲಿ ಕೂಡ ನೀವು ಅಡಿಕ್ಟ್ ಆಗ್ತೀರಿ. ಇಟ್ ವಿಲ್ ಕ್ಯಾರಿ ಫಾರ್ವರ್ಡ್. ಪ್ರೀವಿಯಸ್ ಲೈಫ್ ಅಲ್ಲಿ ಕೂಡ ನೀವು ಅಡಿಕ್ಟ್ ಆಗಿದ್ದೀರಿ, ಅದಕ್ಕೆ ನಿಮ್ಗೆ ಇದು ಸಿಕ್ಕಿದೆ, ಇಲ್ಲ ಸಿಗುವುದಿಲ್ಲ. ಇಟ್ಸ್ ಎ ಟೈಪ್ ಆಫ್ ಅಡಿಕ್ಷನ್. ಬಟ್ ದಿಸ್ ಅಡಿಕ್ಷನ್ ಈಸ್ ವೆರಿ ಗುಡ್. ಯಾಕೆ? ಯಾರು ಹೇಳ್ತೀರಿ ಯಾಕೆ ಈ ಅಡಿಕ್ಷನ್ ಒಳ್ಳೆಯದು? ಕೃಷ್ಣನ ಬಗ್ಗೆ ಕೇಳುವಂತದ್ದು ಅಡಿಕ್ಷನ್ ಒಳ್ಳೇದು ಯಾಕೆ? ಎಸ್, ಹರೇ ಕೃಷ್ಣ. ಯಾರು ಹೇಳಿ? ಇದು ಮುಕ್ತಿ ಕೊಡುತ್ತೆ. ಭೌತಿಕ ಲೋಕದಿಂದ ನಮ್ಮನ್ನ ಬಿಡಿಸಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಮ್ಮಲ್ಲಿರೋ ಮಲಿನತೆನೂ ತೆಗೆಯುತ್ತೆ ಗುರುಜಿ. ಪ್ಯೂರಿಫೈ ಮಾಡುತ್ತೆ ಪ್ರಭು ನಮ್ಮನ್ನ. ಓಕೆ, ಎಸ್. ಬೇರೆಯವರು ಎಸ್, ಹರೇ ಕೃಷ್ಣ. ಬೇರೆಯವರು ಹರೇ ಕೃಷ್ಣ. ಯಾಕೆ ಖುಷಿ ಆಗುತ್ತೆ, ಖುಷಿ ಆಗುತ್ತೆ, ತೃಪ್ತಿ ಅನ್ಸುತ್ತೆ ಮನ್ಸಿಗೆ. ಏನೋ ಸಿಕ್ಕಿದಲ್ಲ ಆತ್ಮ ಕೇಳ್ಬೇಕು, ಶಾಂತಿ ಸಿಗುತ್ತೆ, ಮಾರ್ಗ ಸಿಗುತ್ತೆ ಪ್ರಭುಜಿ. ಸರಿಯಾದ ಮಾರ್ಗ ಗೊತ್ತಾಗತ್ತೆ ಪ್ರಭುಜಿ. ಎಸ್, ಹರೇ ಕೃಷ್ಣ. ಓಕೆ, ಹಾಗಾಗಿ ಇದು ಮಾಮೂಲಿ ವೈಬ್ರೇಷನ್ ಅಲ್ಲ. ಪ್ರಭುಪಾದ ಹೇಳುವಂತದ್ದು ಯು ಶುಡ್ ಬಿಕಮ್ ಅಡಿಕ್ಟ್ ಟು ಹಿಯರ್ ಅಬೌಟ್ ಕೃಷ್ಣ. ಅಡಿಕ್ಟ್ ಆಗ್ಬೇಕಂತೆ. ಅಡಿಕ್ಟ್ ಅಂದ್ರೆ ಈಗ ಕುಡಿಯುವವ ಡೈಲಿ ಕುಡಿತಾನೆ. ಇವತ್ತು ನಾನೊಂದು ಟೈಲರ್ ಶಾಪ್ಗೆ ಹೋಗಿದ್ದೆ. ನಂದು ಬಟ್ಟೆ ಸ್ವಲ್ಪ ಕಟ್ಟಾಗಿತ್ತು, ಹಾಗಾಗಿ ಅದನ್ನು ವಾಪಸ್ ಸಣ್ಣ ಸ್ಟಿಚಿಂಗ್ ಕೊಡ್ಲಿಕ್ಕೆ. ಹಾಗೆ ನನ್ನ ಟೈಲರ್ ಶಾಪಿನ ಕೆಳಗೆ ಇದು ಯಾವುದು ಒಂದು ವೈನ್ಸ್ ಇತ್ತು. ಹಾಗೆ ನಾನು ಮೇಲೆ ಹೋಗಿ ಕೆಳಗೆ ಬರುವಾಗ ಅದು ಕ್ಯಾಶಿಯರ್ ಹೇಳುವಂಥದ್ದು, ಆಗುದಿಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ, ಹಣದ ಹೇಳ್ತಾನೆ, ಮತ್ತೆ ಕೊಡ್ತೇನೆ 50 ರೂಪಾಯಿ ಮತ್ತೆ ಕೊಡ್ತೇನೆ, ಹಾಗೆ ಹೇಳ್ತಿದ್ದಾನೆ. ನಾನು ಹೊರಗೆ ಬರುವಾಗ ಅವಲ್ಲಿ ಡೆಸ್ಪರೇಟ್ ಆಗಿದ್ದಾನೆ, ಅಡಿಕ್ಟ್ ಆಗಿದ್ದಾನೆ. ಅವನೀಗ ಎಂತಂದ್ರೆ ಬೆಗ್, ಬಾರೋ, ಸ್ಟೀಲ್ ಎಂತಾದ್ರೂ ಮಾಡ್ತಾನೆ ಅವ. ಈಗ ಯಾರಿಗಾದ್ರೂ ಎಂತ ಹೇಳುವಂಥದ್ದು ಅಲ್ಲಿ ಕೇಳ್ತಾನೆ ಕೊಡಿ ಅಂತ, ಇಲ್ಲಾದ್ರೆ ಕದೀತಾನೆ. ಅವನಿಗೆ ಕುಡಿಲೇಬೇಕು. ಅವನಿಗೆ ಸಣ್ಣ ಹುಡುಗ, ನೋಡುವಾಗ ಒಂದು 18-19 ವರ್ಷದ ಹುಡುಗನಾಗಿದ್ದಾನೆ. ಅದು ಅಡಿಕ್ಷನ್ ಅವ. ಈಗ ಎಂತಾದ್ರು ಮಾಡ್ತಾನೆ ಅವ. ರಾತ್ರಿ ಒಳಗೆ ಕುಡಿತಾನೆ, ಎಂತಾದ್ರು ಮಾಡ್ತಾನೆ, ಇನ್ನೊಬ್ಬನಿಗೆ ಹೊಡಿತಾನೆ, ಕದೀತಾನೆ, ಎಂತಾದ್ರು ಮಾಡ್ತಾನೆ, ಇಲ್ಲ ಕೇಳ್ತಾನೆ, ಎಂತಾದ್ರು ಮಾಡ್ತಾನೆ.
ಬೆಗ್ ಬಾರೋ ಸ್ಟೀಲ್, ಅದು ಅಡಿಕ್ಷನ್. ಅದೇ ರೀತಿ ಈಗ ಭಗವಂತನ ಬಗ್ಗೆ ಈ ಚೈತನ್ಯ ಚರಿತಾಮೃತದಲ್ಲಿ ಭಾಗವತಮಲ್ಲಿ ನಾವು ಎಂತ ಕೇಳ್ತೇವೆ ಅದು ಕೂಡ ಅಡಿಕ್ಷನ್. ಆದ್ರೆ ಈ ಅಡಿಕ್ಷನ್ ಒಳ್ಳೇದು. ಯಾಕೆಂದ್ರೆ ನಿಮ್ಮ ಭೌತಿಕ ಇದರಿಂದ ನಿಮ್ಮನ್ನು ಮುಕ್ತ ಮಾಡ್ತಾರೆ. ಸಾವು ಬರುವಾಗ, ಹೇಗೆಂದ್ರೆ ಸಾವು ಎಲ್ಲರಿಗುಂಟು, ಜನ್ಮ ಉಚಿತ, ಸಾವು ಖಚಿತ ಉಂಟು. ಸಾವು ಅಂತ ತಡೀಲಿಕ್ಕೆ ಆಗುದಿಲ್ಲ. ಆದ್ರೆ ಸತ್ತ ಮೇಲೆ ಡೇ 1 ಇಂದ ಈ ಕಥಾ ಬಿಗಿನ್ಸ್, ಡೇ 1 ಇಂದ. ಹಾಗಾಗಿ ವಿ ಆರ್ ನಾಟ್ ಲೂಸರ್. ಪ್ರಭುಪಾದ ಇರುವಂತದ್ದು, ದೋಸ್ ಹೂ ಆರ್ ಹಿಯರಿಂಗ್ ಭಾಗವತಂ ಈಸ್ ನಾಟ್ ಗೋಯಿಂಗ್ ಟು ಡೈ, ಈಸ್ ಗೋಯಿಂಗ್ ಟು ಲಿವ್ ಫಾರ್ ಎವರ್. ಯಾಕೆ ಅಂದ್ರೆ ಸತ್ತ ಮೇಲೆ ಡೇ 1 ಇಂದ ಭಾಗವತಂ ಸ್ಟಾರ್ಟ್. ಈಗ ನೀವು ಭಾಗವತಂ ನನ್ನಿಂದ ಕೇಳಿರ್ಬೋದು, ನನ್ನ ಕ್ಲಾಸಿಂದ ಕೇಳ್ಬೋದು. ಆದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಯು ಮೇ ಬಿ ಲಿಸನಿಂಗ್ ಟು ದಿ ಒನ್ ಆಫ್ ದಿ ಅಡ್ವಾನ್ಸ್ ಡಿವೋಟಿ. ಚಾನ್ಸಸ್ ಉಂಟು. ನಾನು ಅಡ್ವಾನ್ಸ್ ಡಿವೋಟಿ ಅಲ್ಲ, ಐ ಆಮ್ ಆಲ್ಸೋ ಬಿಗಿನರ್. ನಾನು ಬಿಗಿನರ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ಹಾಗಾಗಿ ಕೃಷ್ಣನ ವ್ಯವಸ್ಥೆ ನೋಡಿ, ಕೃಷ್ಣನ ವ್ಯವಸ್ಥೆ ಈ ರೀತಿ. ಹಾಗಾಗಿ ಭಕ್ತಿ ಲಾಸ್ ಅಲ್ಲ. ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಸ್ವಲ್ಪ ಮಾಡಿದ ಕೂಡ ಲಾಭವೇ. ಭಕ್ತಿಯಲ್ಲಿ ಫೈಲ್ ಆದ್ರೂ ಕೂಡ ಪಾಸ್ ಅಂತೆ, ಇದು ಕ್ಯಾಲ್ಕುಲೇಷನ್ ಬೇರೆ. ಫೇಲ್ ಆದ್ರೆ ಪಾಸ್ ಅಂದ್ರೆ ಹೇಗೆ ಅಂದ್ರೆ ಈ ಲೈಫಲ್ಲಿ 1% ಮಾಡಿದ್ರೆ ನೆಕ್ಸ್ಟ್ ಲೈಫ್ 2%. ಭೌತಿಕದಲ್ಲಿ ಸಪೋಸ್ ಈಗ ನೀವು 1% ಮಾಡಿದ್ರೆ ನಿಮ್ಗೆ ವ್ಯಾಲ್ಯೂ ಇಲ್ಲ. ಭೌತಿಕದಲ್ಲಿ 100% ಮಾಡಿದ್ರೆ ಮಾತ್ರ ವ್ಯಾಲ್ಯೂ. ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ. ಆಧ್ಯಾತ್ಮಿಕದಲ್ಲಿ ನೀವು ಫೇಲ್ ಆದ್ರೂ ಕೂಡ ಪಾಸ್. ಇನ್ ಸ್ಪಿರಿಚುವಲ್ ದೇರ್ ಈಸ್ ನಥಿಂಗ್ ಟು ಲ್ಯಾಮೆಂಟ್. ಮಾಡುವಂತ ಅಗತ್ಯ ಇಲ್ಲ. ನೀವು ಟೆಂಪಲ್ ಅಲ್ಲಿ ಸ್ವಲ್ಪ ಕಸ ಗುಡಿಸಿ, ಅಲ್ಲಿ ಭಗವಂತನ ಅಕೌಂಟ್ ಅಲ್ಲಿ ಆಡ್ ಆಗ್ತದೆ. ಸಣ್ಣದೊಂದು ಎಂತ ಹೇಳುವಂತ ಟೆಂಪಲ್ ಇದು, ನೀವು ಎಂತ ಹೇಳುವಂತದಕ್ಕೆ ಸ್ಪೈಡರ್ ಎಲ್ಲ ಬರ್ತದಲ್ಲ, ಅದನ್ನ ನೀವು ಕ್ಲೀನ್ ಮಾಡ್ತೀರಿ, ಆಡ್ ಆಗ್ತದೆ ಅಲ್ಲಿ. ಒಂದು ಸಲ ಬಂದು ಟೆಂಪಲ್ಗೆ ಬಂದು ನೀವು ಒಂದು ಭಗವಂತನ ವೆಸಲ್ ಅನ್ನು ಕ್ಲೀನ್ ಮಾಡಿದ್ರಿ, ಆಡ್ ಆಗ್ತದೆ. ಒಮ್ಮೆ ನೀವು ಬಾತ್ರೂಮ್ ಅನ್ನು ಕ್ಲೀನ್ ಮಾಡಿದ್ರಿ, ಆಡ್ ಆಗ್ತದೆ. ಒಮ್ಮೆ ನೀವು ತುಳಸಿಯ ಇದನ್ನು ಚಂದ ಮಾಡಿ ಕ್ಲೀನ್ ಮಾಡಿದ್ರಿ, ಆಡ್ ಆಗ್ತದೆ. ಒಮ್ಮೆ ನೀವು ಪ್ರಸಾದವನ್ನು ಸೇವನೆ ಮಾಡಿದ್ರೆ ಆಡ್ ಆಗ್ತದೆ. ಭಕ್ತಿ ಅಂದ್ರೆ ಈ ರೀತಿ, ತುಂಬಾ ಪ್ರೀಶಿಯಸ್. ಇಟ್ ಇಸ್ ಲೈಕ್ ಎ ಡೈಮಂಡ್. ಆದ್ರೆ ನಮ್ಗೆ ಡೈಮಂಡ್ ವ್ಯಾಲ್ಯೂ ಗೊತ್ತಿಲ್ಲ. ಹೇಗೆಂದ್ರೆ ಆಫ್ರಿಕಾದಲ್ಲಿ ಅವರಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಹೇಗೆಂದ್ರೆ ನನ್ನೊಬ್ಬ ಗೆಳೆಯ ಇದ್ದಾರೆ, ಅವರು ಆಫ್ರಿಕಾದಲ್ಲಿ ಇರುವಂತದ್ದು, ಈ ವುಡ್ ಬಿಸ್ನೆಸ್. ಅವ್ರು ಹೇಳುವಂಥದ್ದು, ಅಲ್ಲಿ ಹೋಗಿ ಮರವನ್ನು ಕಟ್ ಮಾಡುವ ತುಂಬಾ ಕಡಿಮೆ ಹಣ ಕೊಡುದಂತೆ. ಅವರು ತುಂಬಾ ಕಡಿಮೆ, ಅವ್ರಿಗೆ ಗೊತ್ತಿಲ್ಲ ಅದ್ರ ವ್ಯಾಲ್ಯೂ. ಇಲ್ಲಿ ಬಂದವರು ಎಷ್ಟು ಶಿಪ್ಪಿಂಗ್ ಅಲ್ಲಿ ತರ್ತಾರೆ, ತುಂಬಾ ಲಾಭ ಇಟ್ಟು ಮಾರುವಂತದ್ದು. ಅವರಿಗೆ ವ್ಯಾಲ್ಯೂ ಗೊತ್ತಿಲ್ಲ. ಅದೇ ರೀತಿ ಈ ಡೈಮಂಡ್ ಆಕ್ಚುಲಿ ಆಫ್ರಿಕಾದಲ್ಲಿ ಎಲ್ಲ ತುಂಬಾ ಪ್ರೀಶಿಯಸ್ ಉಂಟು, ಎಲ್ಲ ಉಂಟು. ಹಾಗಾಗಿ ಅವರಿಗೆ ಅಲ್ಲಿ ಇರುವ ಡೈಮಂಡ್ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಅವ್ರಿಗೆ ಹೀಗೆ ಕೊಡುವಂಥದ್ದು ₹1 1 ಕೊಡ್ತಾರೆ ಹೀಗೆ, ಯಾರು ಬಂದು ಕೂಡ. ಆಕ್ಚುಲಿ ಈ ದೊಡ್ಡ ಸ್ಟೋನ್ ₹1 ಅಲ್ಲ, ಎಷ್ಟೋ ಕೋಟಿ ವ್ಯಾಲ್ಯೂ ಉಂಟು ಅದಕ್ಕೆ, ಅವ್ರಿಗೆ ಗೊತ್ತಿಲ್ಲ ವ್ಯಾಲ್ಯೂ. ಅದೇ ರೀತಿ ನಾವು ಕೂಡ ಈ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ನಮ್ಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ವಿ ಆರ್ ಸೋ ಮಚ್ ಲಕ್ಕಿ ಪೀಪಲ್. ತುಂಬಾ ನಾವು ಲಕ್ಕಿ ಪರ್ಸನ್. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಮೂಲಿ ಜನರಿಗೆ ಎಂಟ್ರಿ ಇಲ್ಲ. ನಾವು ಪ್ರೀವಿಯಸ್ ಲೈಫ್ ಅಲ್ಲಿ ತುಂಬಾ ನಾವು
ಭಕ್ತಿ ಮಾಡಿದ ಕಾರಣ ನಮ್ಗೆ ಈ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಇಲ್ಲ ಸಿಗುದಿಲ್ಲ ಇದು. ತುಂಬಾ ನಾವು ಲಕ್ಕಿ ಪರ್ಸನ್. ಆದ್ರೆ ನಮ್ಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಶ್ರವಣ ಮಾತ್ರದಿಂದ ಎಂತೆಲ್ಲ ನಾವು ಪೊಸಿಷನ್ಗೆ ಹೋಗ್ಲಿಕ್ಕೆ ಆಗ್ತದೆ, ತುಂಬಾ ಉನ್ನತ ಮಟ್ಟದ ಪೊಸಿಷನ್ಗೆ ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಯಾವಾಗಲೂ ಕಿವಿ ಭಗವಂತನ ಬಗ್ಗೆ ಕೇಳುವಾಗ ದೊಡ್ಡದಾಗ್ಬೇಕು. ಈಗ ಜಗನ್ನಾಥ್, ಬಲದೇವ್, ಸುಭದ್ರ ಅವ್ರದ್ದು ಕಿವಿ ದೊಡ್ಡದಾದ, ಯಾಕೆಂದ್ರೆ ಅವರವರ ಬಗ್ಗೆ ಕೇಳುವಂಥದ್ದು. ಕಣ್ಣು ಕೂಡ ದೊಡ್ಡದಾವ, ಕಿವಿ ಕೂಡ ಎಕ್ಸ್ಟ್ರೆಸಿಯಲ್. ಹಾಗೆ ನಾವು ಕೂಡ ಭಗವಂತನ ಬಗ್ಗೆ ಕೇಳುವಾಗ ನಮಗೆ ತುಂಬಾ ಖುಷಿ ಆಗ್ಬೇಕು. ಮತ್ತೆ ನಾವು ಅಲರ್ಟ್ ಇರ್ಬೇಕು. ಉಳಿದ ಎಲ್ಲ ಅಂದ್ರೆ ಭಗವಂತನ ಬಗ್ಗೆ ಕೇಳುವಾಗ ಬೇರೆ ಕೆಲಸ ನಾವು ಮಾಡಬಾರ್ದು. ನಮ್ದೀಗೆ ಅಂತಂದ್ರೆ ನಾವು ಭಗವಂತನ ಬಗ್ಗೆ ಕೇಳ್ತಾ ಇದ್ದೇವೆ, ನಮ್ದೆಲ್ಲ ಕೆಲಸ ಎಲ್ಲ ನಡೀತಾ ಇರ್ತದೆ. ಅದಲ್ಲ, ಕೇಳುವುದಂದ್ರೆ ಹೀಗೆ ಟೋಟಲ್ ನಾವು ಅಬ್ಸಾರ್ಬ್ ಆಗ್ಬೇಕು. ನಾವೀಗ ಎಂತಂದ್ರೆ ಕೇಳುವುದು ಕೂಡ ಬೇರೆ ನಮ್ದೆಲ್ಲ ಕೆಲಸ ಎಲ್ಲ ಆಕ್ಟಿವಿಟೀಸ್ ಆಗ್ತಾ ಇರ್ತದೆ, ಅದು ಕೇಳುವುದಲ್ಲ. ಈಗ ಭಕ್ತಿಶಾಸ್ತ್ರಿಯಲ್ಲಿ ಯಾಕೆ ನಾವು ವಿಡಿಯೋ ಆನ್ ಮಾಡ್ಲಿಕ್ಕೆ ಹೇಳುವಂಥದ್ದು? ಯಾಕೆಂದ್ರೆ ಯು ಶುಡ್ ಬಿ ಟೋಟಲಿ ಅಬ್ಸಾರ್ಬ್ಡ್ ಇನ್ ಹಿಯರಿಂಗ್. ಅಂದ್ರೆ ಈ 2 ಗಂಟೆ ಕ್ಲಾಸ್ ಆದ ಮೇಲೆ ಯಾರಾದ್ರೂ ನಿಮ್ಮನ್ನು ಬಂದು ಹೀಗೆ ಮುಟ್ಟಿದ್ರೆ ನೀವು ಹೀಗೆ ಆಗ್ಬೇಕು, ನಿಮ್ಗೆ ನೀವು ಅದರ ಒಳಗೆ ಹೋಗ್ಬೇಕು ಪೂರ್ತಿ. ಇದು ಕೇಳುವಂಥದ್ದು. ನಮ್ದಿಗೆ ಅಂತ ನಾವು ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಇದರಡೆ ಕೇಳುವಂಥದ್ದು. ಓಕೆ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಆದ್ರೆ ಆಕ್ಚುಯಾಲಿಟಿ ಮತ್ತೆ ಆಕ್ಚುಯಾಲಿಟಿ ನೀವು ಅಂದ್ರೆ ಬೇರೆ ಕೆಲಸ ಮಾಡಿ ಕೇಳ್ತಾ ಇದ್ದೀರಿ, ನಿಮ್ಗೆ ಸ್ವಲ್ಪ ಬೆನಿಫಿಟ್ ಸಿಗ್ತದೆ. ಆದ್ರೆ ಪೊಟೆನ್ಶಿಯಾಲಿಟಿ ನೀವು ಅದರಲ್ಲೇ ಅಬ್ಸರ್ವ್ ಆಗಿ ಕೇಳ್ತಾ ಇದ್ರೆ ತುಂಬಾ ಬೆನಿಫಿಟ್ ಸಿಗ್ತದೆ. ನೀವು ಬೇಕಿದ್ರೆ ಮಾಡಿ ನೋಡಿ. ಎಷ್ಟೋ ಸಲ ಕ್ಲಾಸಲ್ಲಿ ಪೂರ್ತಿ ಅಬ್ಸರ್ವ್ ಆದ ಮೇಲೆ ಎಂತ ಹೇಳುವಂಥದ್ದು, ನನ್ಗಂತೂ ಆಗಿದೆ, ನಿಮ್ಗೆ ಗೊತ್ತಿಲ್ಲ, ಫೀಲ್ ಲೈಕ್ ಕ್ರೈಂಗ್. ಕೆಲವೊಮ್ಮೆ ಎಂತ ಅಂದ್ರೆ ವಾಯ್ಸ್ ಎಲ್ಲ ಚೋಕಪ್ ಆಗ್ತದೆ. ಒಂದು 10 ನಿಮಿಷ ಮತ್ತೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಈ ರೀತಿ ಆಗ್ತದೆ. ಅಂದ್ರೆ ಅದರ ಒಳಗೆ ನೀವು ಹೋದ್ರೆ. ಶ್ರವಣ ಅಂದ್ರೆ ನಾನು ಕೇಳ್ತಾ ಇದ್ದೇನೆ, ಅಲ್ಲಿ ಕೂಡ ಕ್ಯಾಟಗರೀಸ್ ಉಂಟು, ಕೇಳುವುದಲ್ಲಿ ಕೂಡ ಕ್ಯಾಟಗರೀಸ್ ಉಂಟು. ಫಸ್ಟ್ ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ, ಥರ್ಡ್ ಕ್ಯಾಟಗರಿ, ಫೋರ್ತ್ ಕ್ಯಾಟಗರಿ, ಫಿಫ್ತ್ ಕ್ಯಾಟಗರಿ, ಸಿಕ್ಸ್ತ್ ಕ್ಯಾಟಗರಿ. ಈಗ ನಾವು ಡಿಸೈಡ್ ಮಾಡ್ಬೇಕು ನಮ್ಗೆ ಯಾವ ಕ್ಯಾಟಗರಿ ಕೇಳ್ಬೇಕಂತ. ಅಬ್ಸರ್ವ್ ಆಗಬೇಕು ಕೇಳುವಾಗ, ಟೋಟಲಿ ನೀವು ಅದರ ಒಳಗೆ ಹೋಗ್ಬೇಕು. ಎಸ್, ಈಗ ನಾನು ಹೇಳಿದೆ, ಈ 9 ಐಲ್ಯಾಂಡ್ಸ್, ಸೀಮಂತ ದ್ವೀಪ್, ಗೋದ್ರೂಮ್ ದ್ವೀಪ್, ಮಧ್ಯ ದ್ವೀಪ್, ಕೋಲಾ ದ್ವೀಪ್, ಋತುದ್ವೀಪ್, ಜಾನು ದ್ವೀಪ್, ಮೊದಧೂಮ ದ್ವೀಪ್, ರುದ್ರದ್ವೀಪ್, ಸೀಮಂತ ದ್ವೀಪ್. ಇದು ರುದ್ರದ್ವೀಪ್ ಆದ್ಮೇಲೆ ಅಂತರ್ದ್ವೀಪ್. ಈಗ ಇಮಿಡಿಯೇಟ್ ಆಗಿ ಅಂತಂದ್ರೆ, ಈಗ ನಾನು ಪರಿಕ್ರಮಕ್ಕೆ ಹೋಗಿದ್ದೇನೆ, ಹಾಗಾಗಿ ನನಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ತದೆ. ಈ ಗೋದ್ರೂಮ ದ್ವೀಪ್ ಅಂತ ಹೇಳುವಾಗ ಅಲ್ಲಿ ಸುವರ್ಣ ವಿಹಾರ್, ಆಮ್ ಘಾಟ್, ಮತ್ತೆ ನರಸಿಂಹಪಲ್ಲಿ ಇದೆಲ್ಲ ಬರ್ತದೆ, ಪಿಕ್ಚರ್ಗೆ ಬರ್ತದೆ. ಮತ್ತೆ ಯಾವುದು ಇದು ಭಕ್ತಿವಿನೋದ್ ಠಾಕೂರ್ ಹೌಸ್, ಮತ್ತೆ ಈ ರೀತಿ ಹೆಸರೆಲ್ಲ ಇಮಿಡಿಯೇಟ್ ಆಗಿ ಫ್ಲಾಶ್ ಆಗ್ತದೆ ದ್ವೀಪ ಹೇಳುವಾಗ. ಅಂದ್ರೆ ಇಮಿಡಿಯೇಟ್ ಆಗಿ ಆ ಪಾಸ್ಟ್ ಟೈಮ್ಸ್ಗೆ ಹೋಗುವಂತ ನರಹರಿ ಕ್ಷೇತ್ರ ಬರ್ತದೆ ಇಮಿಡಿಯೇಟ್. ಅಲ್ಲಿ ಎಂತ ಆಗ್ತಾ ಇತ್ತು ಅದು ಬಂದಾಗ್ಬೇಕು ಇಮಿಡಿಯೇಟ್. ದಿಸ್ ಇಸ್ ಇಯರಿಂಗ್. ಹಾಗೆ ಶ್ರವಣ ಮಾಮೂಲಿ ಅಲ್ಲ,
ತುಂಬಾ ಪವರ್ಫುಲ್. ಓಕೆ, ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು. ಹಾಗೆ ನಾಳೆಯಿಂದ ಸಂಜೆ ಕ್ಲಾಸ್ ಇಲ್ಲ, ನಾಳೆ ಬೆಳಿಗ್ಗೆ ಕೂಡ 7 to 8 ತೆಗಿತೇನೆ, ಬೆಳಿಗ್ಗೆ ಬೇಗ ಮುಗಿಸ್ತೇನೆ. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ?